ನಮಸ್ಕಾರ. ನಾನು ನಿಮ್ಮ ಅಮಿತಾ ಆಚಾರ್ಯ. ಇವತ್ತೊಂದು ಬೆಂಡೆಕಾಯಿ ಫ್ರೈ ಅಂತ ಮಾಡ್ತಾ ಇದ್ದೇನೆ. ಯಾಕಂದರೆ ನನ್ನ ಮಗನಿಗೆ ಬೆಂಡೆಕಾಯಿ ಫ್ರೈ ಇದ್ದರೆ ತುಂಬ ಅವನೇ ಕೈಯಲ್ಲಿ ಊಟ ಮಾಡ್ತಾನೆ, ಇಲ್ಲಾಂದರೆ ಬಾಯಿಗೆ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ನನಗೆ ಕೂಡ ಬಾಯಿಗೆ ಕೊಡೋದು ಅಂತ ಹೇಳುವಾಗಲೇ ತಲೆ ಬಿಸಿ ಆಗ್ತದೆ. ಯಾಕಂದರೆ ಅವನು ಬಾಯಿಗೆ ಕೊಟ್ಟರೆ 1 ಗಂಟೆ ಕೈಯಲ್ಲಿ ಊಟ ಮಾಡಲಿಕ್ಕಂತೂ ಲೇಟ್ ಆಗ್ತದೆ ಬಿಡುವ, ಬಾಯಿ ಕೊಟ್ಟರೆ ಕೂಡ ಲೇಟ್ ಮಾಡೋದಾದರೆ ನಾವು ಎಂಥಕ್ಕೆ ಬಾಯಿಗೆ ಕೊಡಬೇಕಲ್ವಾ. ಅದಕ್ಕೋಸ್ಕರ ಕೈಯಲ್ಲಿ ಊಟ ಮಾಡಲಿ ಅಂತ ಹೇಳಿ ನಾನು ಅವನ ಇಷ್ಟದ್ದು ಬೆಂಡೆಕಾಯಿ ತುಂಬಾ ಒಳ್ಳೆಯದಂತೆ, ಮಕ್ಕಳಿಗೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ, ಬುದ್ಧಿಶಕ್ತಿಗೆಲ್ಲ. ಅದಕ್ಕೋಸ್ಕರ ಎಳತ್ತು ಬೆಂಡೆಕಾಯಿಯನ್ನು ನೋಡಿ, ಇವಾಗ ನಾನು ವೀಡಿಯೋ ಮಾಡಲಿಲ್ಲ, ಫಸ್ಟಿಗೆ ಕಟ್ ಮಾಡುವಂಥದ್ದು ಮಾಡಲಿಲ್ಲ ನೋಡಿ. ಬೆಂಡೆಕಾಯಿಯನ್ನು ಇವಾಗ ತಗೊಂಡಿದ್ದೇನೆ. ನೋಡಿ, ಇವಾಗ ನಾನು ಬೆಂಡೆಕಾಯಿಯನ್ನು ಅಡ್ಡ ಸೀಳು ಮಾಡಿ ಅದರ ಒಳಗೆ ಇದನ್ನು ಕಡಲೆ ಹಿಟ್ಟಿಗೆ ಸ್ವಲ್ಪ ಮೆಣಸಿನ ಹುಡಿ ಮತ್ತು ಉಪ್ಪಿನ ಹುಡಿ ಹಾಕಿ ಅದನ್ನೀಗ ಅದರೊಳಗೆ ಹಾಕಿ ಫ್ರೈ ಆಗಿ ಮಾಡುವ ಅಂತ ಹೇಳಿ, ಅಂದರೆ ಕಾವಲೆಯಲ್ಲಿ ತವಾ ಫ್ರೈ ಅಂತ ಹೇಳ್ತಾರಲ್ಲ, ಆ ಥರ ಮಾಡುವ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೇನೆ. ಯಾಕಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬ ಎಣ್ಣೆ ಎಳ್ಕೊಳ್ತದೆ, ಜಾಸ್ತಿ ಎಣ್ಣೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾನು ಕಾವಲಿಯಲ್ಲಿ ಫ್ರೈ ಮಾಡುವ ಅಂತ ಹೇಳಿ ಈ ಬೆಂಡೆಕಾಯಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಎಣ್ಣೆ ಕಾಯ್ತಾ ಉಂಟು, ಗೊತ್ತಾಗ್ತಾ ಉಂಟಲ್ಲ. ಹಾಗಾಗಿ ಇವಾಗ ನಾವು ಇದಕ್ಕೆ ಹಾಕುವ ಈ ಬೆಂಡೆಕಾಯಿಯನ್ನು ನೋಡಿ, ಇವಾಗ ಹಾಕ್ತಾ ಇದ್ದೀನಿ. ಈ ಥರ ಸ್ವಲ್ಪ ಎಣ್ಣೆ ಆಚೆ ಹೋಗ್ತದೆ, ಅಂದರೆ ಒಂದೇ ಸೈಡಿಗೆ ಬರ್ತದಲ್ಲ ನೋಡಿ, ಒಂದೇ ಸೈಡ್ ಇರ್ತದೆ. ಆಗ ನಾವು ಸ್ವಲ್ಪ ಕಾವಲಿಯನ್ನು ಮತ್ತು ಲಾಸ್ಟಿಗೆ ಸ್ವಲ್ಪ ಹೀಗೆ ಕ್ರಾಸ್ ಮಾಡಿದರೆ ಆಯಿತು. ಎಣ್ಣೆ ಯಾವ ಸೈಡಿಗೆ ಬರಬೇಕು, ಹಾಗೆ ಫುಲ್ ಬರಬೇಕಿದ್ರೆ ಅದನ್ನು ಸ್ವಲ್ಪ ಆಚೆ ಮಾಡಬೇಕಾಗ್ತದೆ ಕಾವಲಿಯನ್ನು ನೋಡಿ. ಇದನ್ನೆಲ್ಲ ಇವಾಗ ಫ್ರೈ ಮಾಡುವ, ಒಂದೇ ಸಲಕ್ಕಾಗ್ತದೆ. ಸ್ವಲ್ಪ ಲೂಟಿ ಮಾಡ್ತಿದ್ದಾನೆ ಇವ, ಎಂತ ಮಾಡೋದು ಗೊತ್ತುಂಟಾ, ಅದರ ಮಸಾಲೆಯನ್ನು ಸ್ವಲ್ಪ ಇವ ತಿನ್ನೋದು ನೆಕ್ಕುದು ಅದನ್ನು, ಅದರ ಮಸಾಲೆಯನ್ನೆಲ್ಲ. ನಾನು ಜೋರು ಮಾಡಲ್ಲ, ನಾನು ಆಚೆ ಹೋಗುವಾಗ ಇದು ರೆಡಿ ಮಾಡಿಟ್ಟಂತಹ ಮಸಾಲೆಯನ್ನು ಎಂತ ಮಾಡೋದು ಗೊತ್ತುಂಟಾ, ನಾನು ಆಚೆ ಹೋಗುವಾಗ ಅದನ್ನು ಕೂಡ ತಟ್ಟೆಯನ್ನೇ ಹಿಡ್ಕೊಂಡು ಹೋಗೋದು, ಇಲ್ಲಾಂದರೆ ಅವ ಅದನ್ನು ಫುಲ್ ಅದರ ಮಸಾಲೆಯನ್ನು ನೆಕ್ತಾ ಇರ್ತಾನೆ, ಅವನಿಗೇನೋ ಒಂದು ಟೇಸ್ಟ್ ಮುಂಚೆಯಿಂದ ಕೂಡ. ಅದಕ್ಕೋಸ್ಕರ ನಾನೆಂತ ಮಾಡೋದು ಗೊತ್ತುಂಟಾ, ನಾನು ಹೇಳೋದು ಅವನಲ್ಲಿ ಇಲ್ಲಿ ಸ್ವಲ್ಪ ಇಲಿಮರಿಯ ಇದು ಕಾಟ ಜಾಸ್ತಿ ಉಂಟು. ಅದಕ್ಕೋಸ್ಕರ ನಾನು ಎಲ್ಲಿ ಹೋಗ್ತೇನೆ ಅದನ್ನು ಇವಾಗ ಹೊತ್ಕೊಂಡು ಹೋಗಬೇಕಾಗ್ತದೆ, ನಾನಿಲ್ಲಿ ಫ್ರೈ ಮಾಡುವ ಮುಂಚೆ ಅಂತೇಳಿ ನಾನು ಕೊಂಡೋಗುವಾಗ ಹೇಳೋದು. ಅದಕ್ಕೆ ಅವ ಹೇಳೋದು, ಎಲ್ಲಿ ಅಮ್ಮ, ಎಲ್ಲಿ ಇಲಿ ಉಂಟು, ಇಲ್ಲಿ ಯಾರಲ್ಲ ಅದು ನೀನೇ ಅಂತ ಹೇಳೋದು. ಹೌದು, ಮತ್ತೆಂತ, ಇದನ್ನೆಲ್ಲ ಅವ ನೆಕ್ಕಿದರೆ ಹೊಟ್ಟೆ ನೋವು ಶುರು ಆಗ್ಬೋದು, ಅದೆಲ್ಲ ಒಳ್ಳೆಯದಲ್ಲ. ಹಸಿ ಫ್ರೈ ಆಗಿ ತೊಂದರೆ ಇಲ್ಲ, ಫ್ರೈ ಆದಮೇಲೆ ತಿನ್ಬೋದು. ಅದಕ್ಕಿಂತ ಮುಂಚೆ ಅದನ್ನು ತಿಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಶುರು ಆಗ್ಬೋದು. ಅದಕ್ಕೆ ನಾವು ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅಲ್ವಾ. ಮಕ್ಕಳಿಗೆ ಅರ್ಥ ಆಗೋದಿಲ್ಲ, ಆದರೆ ಅವರು ಹೇಳ್ತಾರೆ ಅಂತೇಳಿ ನಾವು ಅವರಿಗೆ ಸರಿಯಾಗಿ ನಾವು ಹಾಗೆ ಬಿಡಬಾರ್ದು. ನೋಡಿ 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 ಅವು ನೋಡಿ ನೆಕ್ಕೋದು ನೋಡಿ, ಎಷ್ಟು ಪೋಖ್ರಿ ಇದ್ದಾನೆ ಗೊತ್ತುಂಟ ನೋಡಿ. ನಾನು ಹೇಳಿದೆ ಅಲ್ಲ ನಿಮ್ಮಲ್ಲಿ ಎಂತ ಗೊತ್ತುಂಟಾ, ಕಾವಲಿಯನ್ನು ಸ್ವಲ್ಪ ಆಚೆ ಮಾಡಬೇಕಾ, ಎಣ್ಣೆ ಫುಲ್ ಅದಕ್ಕೆ ಹಿಡಿಬೇಕಿದ್ರೆ ಸ್ವಲ್ಪ ಕಾವಲಿಯನ್ನು ಈ ಥರ ಮಾಡಬೇಕಾಗ್ತದೆ, ಸ್ವಲ್ಪ ಕ್ರಾಸ್ ಮಾಡಬೇಕು. ನಮಗೆ ಎಲ್ಲಿ ಎಣ್ಣೆ ಬೇಕಾ ಅಲ್ಲಿ ತನಕ, ಅಂದರೆ ಸ್ವಲ್ಪ ಜಾಸ್ತಿ ಗ್ಯಾಸ್ ಉರಿಸಬೇಡಿ. ಈಗ ಇವಾಗ ಹೇಳ್ತಾನೆ ನನ್ನ ಮಗ, ಈಗ ಹಾಕಿದ್ದಷ್ಟೇ ಅಲ್ವಾ, ಹಾಕಿ ನೋಡಿ 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 ಅವನದ್ದು ನೋಡಿ, ಮೆಲ್ಲ ಹಾಕಿದಷ್ಟೇ ಅಲ್ವಾ. ಇವಾಗ ಹೇಳ್ತಾನೆ ಎಂತ ಗೊತ್ತುಂಟ, ಆಯ್ತಮ್ಮ ಆಯಿತಾ ಫ್ರೈ ಆಯಿತಾ. ಮಕ್ಕಳಿಗೆ ಅಂದರೆ ಗೊತ್ತಾಗೋದಿಲ್ಲ ಅಲ್ಲ, ನಾವು ಅಮ್ಮಂದಿರೆಲ್ಲ ಮಾಡಿ ಕೊಡ್ತೇವೆ, ಅವರಿಗೆ ಅದು ಯಾವ ರೀತಿ ಆಗ್ತದೆ, ಅದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅದೆಲ್ಲ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಅವ್ರು ಕೇಳಿದ ತಕ್ಷಣ ಒಟ್ಟಾರೆ ಎಲ್ಲವೂ ರೆಡಿ ಆದರೆ ಆಯಿತು. ಹಾಗೆ ಇವಾಗ ಬಂದ, ಆಯ್ತಾ ನಾನು ಹೇಳಿದಲ್ಲ ಇನ್ನು ಕೇಳ್ತಾನೆ ಅಂತ, ಅದೇ ಥರ ಈಗ ಕೇಳಲಿಕ್ಕೆ ಶುರು ಮಾಡಿದ, ಆಯಿತಾ ಅಂತ. ಆಗ್ತದೆ, ಸ್ವಲ್ಪ ತಡಿ ಆಯಿತಾ. ನಾನೀಗ ಮಾಡಿಕೊಡೋದು ಹೌದು, ಕೈಯಲ್ಲಿ ಊಟ ಮಾಡೋದಾದರೆ ಮಾತ್ರ. ನೋಡಿ ನೋಡಿ, ಯಾಕೆ ಕೈಯಲ್ಲಿ ಊಟ ಮಾಡೋದಿಲ್ಲ? ಬೇಡ ಅಂತೆ ನೋಡಿ, ಮಾಡೋದು ನೋಡಿ ಅವ. ಎಂತ ಮಗ ಸರಿ ಆಯ್ತಪ್ಪ ಬರ್ದದ್ದು, 1 ನಿಮಿಷ, ಸರಿ ಆಯ್ತಾ ಅಂತ ಕೇಳ್ತಿದ್ದಾನೆ. ಎಂತ ಕೆಸರ್ದ ಮಾರ್ಗಡ್
ಪೊಂಡದಾನೆ ಆವು ತೂಲೆ. ಓಕೆ ಓಕೆ ಬರ್ತೇನೆ. ಸೊ ಏನು ಗೊತ್ತುಂಟಾ, ಈ ಮಕ್ಕಳಿಗೆ ರೆಡಿ ಆದಮೇಲೆ ಕೊಡಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಇವರಿಗೆ ಕಾಯುವಷ್ಟು ತಾಳ್ಮೆ ಇರುವುದಿಲ್ಲ. ಯಾಕಂದರೆ ಸ್ವಲ್ಪ ಲೇಟ್ ಉಂಟು, ಅದರಲ್ಲಿ ಅದು ಬೇಯಬೇಕಲ್ಲ ಸರಿಯಾಗಿ. ಏನು ಒಂದು ನಿಮಿಷ, ಒಂದು ಎಡಿಟ್ ಮಾಡಲಿಕ್ಕೆ ಯಾವುದೋ ಒಂದು ವಿಡಿಯೋ ಮೊನ್ನೆ ಕಾರ್ ಕೆಸರಲ್ಲಿ ಸ್ವಲ್ಪ ಇದಾಗಿತ್ತು, ಕೆಸರಲ್ಲಿ ತಾರ್ದಿತ್ತುಂಡು ಅಂಚ ಕಾರ್ ಮತ್ತೆ ಆಯ್ತಾ ವಿಡಿಯೋ ಬಾಲೆ ಮಲ್ತಿತ್ತೆ ಐನಿತ್ತೆ ಅಪ್ಲೋಡ್ ಮಲ್ಪೇರೆ ತಗೊಂಡುಳ್ಳೇರು ಅಂಚ ತೂಕದ ಅದ ಮಿಸ್ಟೇಕ್ ಆಗಿರ್ಬೇಕು. ಕೆಸರ್ದ ಮಾರ್ಗಡ್ ಬಿಡು 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 ನೋಡಿ. ಒಂದು ಸೈಡ್ ಇವಾಗ ಸ್ವಲ್ಪ ಇದಾಯಿತು, ಕಲರ್ ಚೇಂಜ್ ಆಗ್ತಾ ಬಂತು. ಅದನ್ನು ಇವಾಗ ನಾವು ಹೀಗೆ ಮಗುಚಿ ಹಾಕಬೇಕು. ನೋಡಿ ನೋಡಿ ಕೇಳುದು ನೋಡಿ ಅವ, ಅದೇ ಎಷ್ಟು ಕಷ್ಟ ಉಂಟು ಅನ್ನೋದು ನಿಂಗೆ ಗೊತ್ತಿಲ್ಲ ಅಲ್ಲ. ಅದು ಹಾಕಿದ ಕೂಡಲೇ ಆಗ್ತದೆ, ಯಾವುದು ಕೂಡ ಇಲ್ಲ ಅಲ್ಲ. ಅದಕ್ಕೆ ಅಷ್ಟೇ ನಾವು ಕಷ್ಟಪಡಬೇಕು, ಅದರಲ್ಲಿ ಕೆಲಸ ಇರ್ತದೆ ಗೊತ್ತಾಯ್ತಲ್ಲ. ಯಾವುದೇ ತಿಂಡಿ ಎಂತ ಮಾಡಬೇಕಿದ್ರು ನಾವು ನೋಡಿ ನೋಡಿ ಮಕ್ಕಳ ಅವಸ್ಥೆ ನೋಡಿ. ಪಿಜ್ಜಾ ತಿಂದಿದ್ದಾನಂತೆ, ಅದು ಕೇಳಿದ ಕೂಡಲೇ ಮಾಡಿ ಕೊಡ್ತಾರಲ್ಲ, ತುಂಬ ಟೈಮ್ ತಗೊಳ್ಳೋದಿಲ್ಲ ಅಂತ ಹೇಳೋದು. ಅದು ಹಾಗೆ ಅಲ್ವಾ, ಫಾಸ್ಟ್ ಫುಡ್ ಹಾಗೆ ಅಲ್ವಾ. ಅವರಿಗೆಲ್ಲ ಅದರದ್ದು ಹೇಗೆ ಅದನ್ನೆಲ್ಲ ಫಾಸ್ಟ್ ಮಾಡ್ಬೇಕು ಅನ್ನೋದೆಲ್ಲ ಅವ್ರು ರೆಡಿ ಮಾಡಿ ಇಟ್ಟಿರ್ತಾರೆ, ಗೊತ್ತಿಲ್ಲ. ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಹಸಿ ಕಾದ ಹಾಗೆ ಉಂಟು. ನಾನು ಮಾಡಿದ್ದನ್ನು ನಿಮಗೆ ತೋರಿಸಿದ್ದಷ್ಟೇ, ಇದೇ ಥರ ಮಾಡಿ ಅಂತ ನಾನು ಹೇಳೋದಿಲ್ಲ ಅಲ್ವಾ. ನಾವು ಕೂಡ ಹೀಗೆ ನೋಡಿ ನಾವು ಕೂಡ ಕಲ್ತದ್ದು, ಅದಕ್ಕೋಸ್ಕರ ನಾವು ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೋಡುವ ಹೇಗೆ ಆಗ್ತದೆ ಅನ್ನೋದನ್ನು ನೋಡಬೇಕಾಗ್ತದೆ. ಏನು ಕೊಡಿ ಬಿಸ್ಲೈಕಾ? ಹಾಂ ಹಂಗೆ ಕೊಡ್ಬೇಕಂತ. ಎಲ್ಲ ಗೊತ್ತುಂಟು ನೋಡಿ ಈಗಿನ ಮಕ್ಕಳಿಗೆ. ಮತ್ತೆ ಸರ್ಪ್ರೈಸ್ ಕೊಡಿ. ಏನ ಸರ್ಪ್ರೈಸ್ ಎಂತ ಹೇಳುದು? ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ಗೊತ್ತಾಯ್ತಲ್ಲ. ಸಬ್ಸ್ಕ್ರೈಬ್ ಮಾಡ್ತಾರೆ ನಮ್ಮ ವ್ಯೂವರ್ಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಯೇ ನಮ್ಮ ವಿಡಿಯೋ ನೋಡ್ತಾರೆ. ನಮ್ಮ ವ್ಲಾಗ್ ಆಗಲಿ ಅಥವಾ ರೆಸಿಪಿ ಯಾವುದನ್ನು ಕೂಡ ಅವ್ರು ನೋಡ್ತಾರೆ ಅಲ್ವಾ. ಎಷ್ಟು ವಿಡಿಯೋ ಮಾಡಿದರೂ ಕೂಡ ಅವರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿಯೇ ನೋಡ್ತಾರೆ. ಯಾರು ಕೂಡ ಅಷ್ಟೇ, ನೋಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಓಹೋ ಉಲ್ಟಾ ಮಾತಾಡ್ತಾರೆ ನೋಡಿ. ಚೆಂದ ಆಗಲಿಲ್ಲದಿದ್ದರೆ ಲೈಕ್ ಕೊಡಬೇಕಂತೆ. ಯಾಕೆ ಅಮ್ಮ ಮಾಡಿದ್ದು ಚೆನ್ನಾಗಿಲ್ವಾ? ಓಹೋ ಹಾಗೆಲ್ಲ ಎಲ್ಲ ಗೊತ್ತುಂಟು ಈಗಿನ ಮಕ್ಕಳಿಗೆ. ಇವಾಗೆಲ್ಲ ಮೊಬೈಲ್ ಯುಗ ಆಗಿ ಹೋಗಿದೆ. ಆಗ್ಲಿಲ್ಲ ಈಚೆ